ರಕ್ಷಿತ್ ಶೆಟ್ಟಿ ರುಕ್ಮಿಣಿ ವಸಂತ್ ಅಭಿನಯದ ಭಾರಿ ನಿರೀಕ್ಷೆ ಹುಟ್ಟಿಸಿದ ಹೇಮಂತ್ ರಾವ್ ನಿರ್ದೇಶನದ ಸಪ್ತಸಾಗರದಾಚೆ ಎಲ್ಲೋ ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಆಗಿ ಭಾರಿ ಮೆಚ್ಚುಗೆ ಗಳಿಸಿದೆ. ಮನುಪ್ರಿಯ ಕ್ಯೂಟ್ ಲವ್ ಸ್ಟೋರಿಗೆ ಪ್ರೇಕ್ಷಕರು ಫಿದಾ ಆಗಿದ್ದು ಉಡುಪಿಯಲ್ಲಿ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಚೆನ್ನಾಗಿತ್ತು ಸರ್. ಚೆನ್ನಾಗಿ ಟಾಪ್ ನಾಚ್ ಸೂಪರ್ ಜೆಂಡರಿ ಮೂವಿ ಸೂಪರ್ ನೆಕ್ಸ್ಟ್ ಮೂವಿ ಚೆನ್ನಾಗಿತ್ತು. ಚೆನ್ನಾಗಿತ್ತು ಮೂವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ. ತುಂಬಾ ಬೇಜಾರಾಗೋ ಮೂವಿ, ಹಾರ್ಟ್ ಟಚಿಂಗ್. ಸೂಪರ್ ಚೆನ್ನಾಗಿತ್ತು. ಬೇಬಿ ಮೂವಿಗಿಂತ ಇದೆ ಸಗತ್ತಿತ್ತು. ಬೇಬಿ ಮೂವಿ ನೋಡಿದ್ರೆ ಹುಡುಗಿರು ಸರಿ ಇಲ್ಲ ಅಂದವರೆಲ್ಲ ಇದು ನೋಡಕಟ್ಟಿಲ್ಲ. ಹುಡುಗಿರ ಮೇಲೆ ನಂಬಿಕೆ ಬರುತ್ತೆ. ಸೂಪರ್ ಗುಡ್ ಫಿಲ್ಮ್, ಆಸಮ್ ಮೂವಿ, ಸೂಪರ್ ವಂಡರ್ಫುಲ್ ಮೂವಿ. ಮನಸ್ಸಿಗೆ ತುಂಬ ಭಾರವಾಗುತ್ತೆ, ಎಲ್ಲದು ಪಾತ್ರಗಳು ಕಾಡ್ತದೆ. ಆಲ್ ದ ಬೆಸ್ಟ್ ರಕ್ಷಿತ್. ಸೂಪರ್ ಆಸಮ್ ಆಗಿದೆ. ಸೂಪರ್ ಮೂವಿ, ವೇಟಿಂಗ್ ಫಾರ್ ಗುಡ್ ಮೂವಿ, ಮೀಡಿಯಂ ಪೇಸ್ಟ್, ಸಖತ್ ಲವ್ ಸ್ಟೋರಿ. ಸಖತ್ತಾಗಿದೆ ಮೂವಿ, ಸಖತ್ತಾಗಿದೆ. ತುಂಬಾ ಚೆನ್ನಾಗಿತ್ತು ಸರ್.